ಬೆಳೆಸಲಿ. ಜಾತಿ ಪಂಥ ಭೇದ ಭಾವ ಎಂಬ ಬಿಟ್ಟು ತೊಲಗಲಿ. ಒಂದೇ ತಾಯ ಮಕ್ಕಳೆಂಬ ಶುದ್ಧ ಭಾವ ಬೆಳೆಸಲಿ. ಜಾತಿ ಪಂಥ ಭೇದ ಭಾವ ಎಂಬ ಬಿಟ್ಟು ತೊಲಗಲಿ. ಒಂದೇ ತಾಯ ಮಕ್ಕಳೆಂಬ ಶುದ್ಧ ಭಾವ ಬೆಳೆಸಲಿ. ಎಲ್ಲರಿಗೂ ವಂದನೆಗಳು. ಬಂದ ಅತಿಥಿಗಳನ್ನು ಅಭ್ಯಾಗತರನ್ನು ಸ್ವಾಗತಿಸಿ ಸತ್ಕರಿಸುವಂಥದ್ದು ನಮ್ಮ ಒಂದು ಶ್ರೇಷ್ಠ ಸಂಪ್ರದಾಯ. ಅಂತೆಯೇ ಇಂದು ಬಂದಂತಹ ಎಲ್ಲ ಗಣ್ಯರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದಂತಹ ಶ್ರೀ ಕೆ ರಾಧಾಕೃಷ್ಣರೇ. ಇಲ್ಲಿ 1ನೇ ತರಗತಿಗೆ ದಾಖಲಾದಂಥ ವಿದ್ಯಾರ್ಥಿನಿಯರಿಗೆ ಉಚಿತ ಪುಸ್ತಕ, ಬ್ಯಾಗ್, ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಇದೀಗ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಶಾಲಾ ಸಂಚಾಲಕರು ಶ್ರೀಯುತ ಜಯರಾಮ್ ಕೋಡಾರ್ ಇವರು, ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ, ಶಾಲಾ ಕಲಿಕಾ ಗುಣಮಟ್ಟದ ಹಿತದೃಷ್ಟಿಯಿಂದ ನಮ್ಮ ಶಾಲೆಗೆ ಸಂಚಾಲಕರಾಗಿ ಇದ್ದುಕೊಂಡು ಅನೇಕ ಸಲಹೆ ಸೂಚನೆಗಳನ್ನು ನೀಡುತ್ತಾ, ಮಾರ್ಗದರ್ಶನ ನೀಡುತ್ತಾ ಫಲಿತಾಂಶದ ಬಗ್ಗೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುವಂತ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಪ್ರಶಾಂತ್ ಕುಮಾರ್, ಕ್ಷೇತ್ರ ಸಮನ್ವಯಾಧಿಕಾರಿ BRC ಮಂಗಳೂರು ದಕ್ಷಿಣ ವಲಯ. ಇವರನ್ನು ಕೇಳಿಕೊಂಡ ಪ್ರೀತಿಯಿಂದ ಅವರು ಆಗಮಿಸಿದ್ದಾರೆ. ಅವರು ಸಹ ನಮ್ಮ ಎಲ್ಲ ದಕ್ಷಿಣ ವಲಯದ ಸರ್ಕಾರಿ ಅಥವಾ ಅನುದಾನಿತ ಖಾಸಗಿ ಶಾಲೆಗಳ ಮೇಲ್ವಿಚಾರಕರಾಗಿ ಶಾಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ, ಇದೀಗ ಮೊದಲವರು ಸಾವೂರು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರೀಗ ನಮ್ಮ ಶಾಲಾ ದಕ್ಷಿಣ ವಲಯದ ಸಮನ್ವಯಾಧಿಕಾರಿಗಳಾಗಿ ಇದ್ದಾರೆ. ಹಾಗೆ ಇನ್ನೊಬ್ಬರು ಕೂಡ ನಮ್ಮ 1ನೇ ತರಗತಿಗೆ ಸುಮಾರು 29 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ತರಗತಿಗಳಿಗೆ 8 ಮಂದಿ, ಒಟ್ಟಿಗೆ 37 ಮಂದಿ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ನಮಗೆ ಸಮವಸ್ತ್ರಗಳನ್ನು ಒದಗಿಸಿದಂಥ, ವಿದ್ಯಾರ್ಥಿಗಳಿಗೆ ಪರಿಕರಗಳನ್ನು ಒದಗಿಸಿದಂಥ, ದಾನಿಗಳನ್ನು ನೆನಪಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಾವು ಮಂಗಳೂರು ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ಮತ್ತು ಸಂಶೋಧನಾ ವಿಭಾಗದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜೇಶ್ ಎಚ್ ಅವರನ್ನು ನಾವು ಕೇಳಿಕೊಂಡಾಗ ಅವರು ಒಪ್ಪಿದ್ರು. ಮಾತ್ರವಲ್ಲ, ಅವರು 17 ಮಂದಿಗೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ. ಅದೇ ರೀತಿಯಲ್ಲಿ ಸಮವಸ್ತ್ರವನ್ನು
ಶ್ರೀಮತಿ ಅರುಂಧತಿ ವಿ ಶೆಟ್ಟಿ ಉಳಿದೊಟ್ಟು ಅವರ ಮಗನಾದಂಥ ಅಶ್ವಿತ್ ಕುಮಾರ್ ಶೆಟ್ಟಿ ಅವರು ಕೂಡ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಬ್ಯಾಗ್ಗಳನ್ನು ನಮ್ಮ ದಿವಂಗತ ರಾಮಣ್ಣ ಭಂಡಾರಿಯವರ ಪುತ್ರನಾದಂಥ ಸತೀಶ್ ಕುಮಾರ್ ಆತನು ಒದಗಿಸಿಕೊಟ್ಟಿದ್ದಾರೆ. ದೀಪವು ನಮ್ಮೆಲ್ಲರಿಗೆ ಬೆಳಕನ್ನು ತರಲಿ. ಅಸತೋ ಮಾ ಸತ್ಯಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕತ್ತಲೆಯಿಂದ ಬೆಳಕಿನೆಡೆಗೆ ಒಯ್ಯುವ ದೀಪಕ್ಕೆ ನಾವೆಲ್ಲರೂ ನಮಿಸೋಣ. ಪವಿತ್ರವಾದಂತಹ ದಿನವೂ ಹೌದು. ಅದು ಯಾಕೆ ಪವಿತ್ರ ಅಂತ ನಾನು ಕಾರಣಗಳನ್ನು ಹೇಳಬೇಕಾಗಿಲ್ಲ. ಸಹಾಯ ಮಾಡುವಂಥದ್ದು, ದಾನ ಕೊಡುವಂಥದ್ದು ಯಾವಾಗಲೂ ಸಂತೋಷ ಕೊಡುವಂಥ ವಿಷಯ ಆಗಿರ್ತದೆ. ಮಕ್ಕಳೇ, ನಾವೆಲ್ಲರೂ ಗಮನಿಸಬೇಕು. ಜೂನ್ ತಿಂಗಳು, ಜೂನ್ 22 ತಾರೀಕು ಇವತ್ತು. ಯಾರೇ ಸಿಕ್ಕಿದ್ದು ನಾವು ಮೊದಲು ಮಾತಾಡುವಂಥ ವಿಷಯ ಏನು ಹೇಳಿದರೆ ಮಳೆಯ ಬಗ್ಗೆ. ಮಳೆ ಬರುವುದಿಲ್ಲ ಹೇಳುವಂಥ ಮಾತಿನಿಂದ ದಿನ ಪ್ರಾರಂಭ ಆಗ್ತದೆ. ಸ್ವಲ್ಪ ಹೊತ್ತು ಚರ್ಚೆ ಆಗ್ತದೆ. ಕೊನೆಯಲ್ಲಿ ನಮ್ಮ ಜೊತೆಗೆ ಹಿರಿಯರಿದ್ರೆ ಅವ್ರು ಹೇಳ್ತಾರೆ, ಮನುಷ್ಯ ಮಾಡುವಂತಹ ಅನ್ಯಾಯಕ್ಕೆ ಪ್ರಕೃತಿಯೇ ನೋಡ್ತಾ ಉಂಟು, ಏನೋ ಶಿಕ್ಷೆ ಕೊಡ್ತಾ ಉಂಟು ಅನ್ನುವಂಥ ಮಾತಿನಿಂದ ನಾವು ಮಾತನ್ನು ನಿಲ್ಲಿಸ್ತೇವೆ. ನಾವು ಅದರಂತ ಸ್ವಲ್ಪ ಆಲೋಚನೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಹೌದು ಅಂತ ಅನಿಸ್ತದೆ. ನಮ್ಮ ಹಿರಿಯರನ್ನು ಒಮ್ಮೆ ನಾವು ನೆನಪಿಸಿಕೊಂಡ್ರೆ ಯಾವೆಲ್ಲ ಧರ್ಮ ಕಾರ್ಯಗಳು ಆ ಸಮಯದಲ್ಲಿ ಆಗ್ತಾ ಉಂಟು ಅಂತ ಆಲೋಚನೆ ಮಾಡಿದರೆ, ಈಗ ಹೋಲಿಕೆ ಮಾಡಿ ನೋಡಿದಾಗ ನಾವು ಖಂಡಿತವಾಗಿ ಒಪ್ಪಿಕೊಳ್ತೇವೆ, ನಾವೆಲ್ಲರೂ ಸ್ವಾರ್ಥಿಗಳಾಗ್ತಾ ಇದ್ದೇವೆ ಹೇಳಿ. ನಾವೆಲ್ಲರೂ ಸ್ವಾರ್ಥಿಗಳು, ಪ್ರತಿಯೊಬ್ಬರು ಸ್ವಾರ್ಥಿಗಳು. ಮತ್ತೆ ಅದನ್ನೇ ಮತ್ತೆ ಮಾತಾಡ್ತಾ ಹೋದರೆ ಕೊನೆಗೆ ಬರುವಂಥದ್ದು ಅದೆಲ್ಲದಕ್ಕೂ ಕಾರಣ ಶಾಲೆ ಅನ್ನುವಂಥದ್ದು. ಶಾಲೆಯಲ್ಲಿ ಕೊಡುವಂಥ ಶಿಕ್ಷಣ ನಾವು ಚಿಕ್ಕಂದಿನಿಂದಲೇ ಕಲಿತಾ ಇದ್ದೇವೆ. ನಾನು ಫಸ್ಟ್ ಬರಬೇಕು ಹೇಳಿ ಅಷ್ಟೇ, ಮತ್ತೊಬ್ಬರನ್ನು ಹಿಂದೆ ಹಾಕಿ ನಾನು ಮುಂದೆ ಬರಬೇಕು, ನಾನು ಫಸ್ಟ್ ಬರಬೇಕು ಅನ್ನುವಂಥದ್ದು ನಾವು ಚಿಕ್ಕಂದಿನಿಂದಲೇ ಕಲಿಯುವಂಥ ಒಂದು ಶಿಕ್ಷಣ. ಅದು ಬೆಳೀತಾ ಹೋಗಿ ಆ ಸ್ವಾರ್ಥತೆ ಹೆಚ್ಚಾಗ್ತಾ ಹೋಗ್ತದೆ. ನಾವು ಸಮಾಜದ ಬಗ್ಗೆ, ಸಮುದಾಯದ ಬಗ್ಗೆ, ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡುವುದನ್ನೇ ಮರೆತು ಬಿಡ್ತೇವೆ ನಾವು. ಹಿಂದಿನ ಕಾಲದಲ್ಲಿ ಮಗುವಿಗೆ ಹೆಸರಿಡುವಂಥ ಸಂದರ್ಭದಲ್ಲಿ ಮಗುವಿನ ಕಿವಿಯಲ್ಲಿ ಒಂದು ಆಶೀರ್ವಾದದ ಮಾತು ಹೇಳ್ತಾ ಇದ್ದಂತೆ, ಮಗು ದೊಡ್ಡವನಾದ್ಮೇಲೆ ದೇವಸ್ಥಾನ ಕಟ್ಟಿಸು, ಶಾಲೆ ಕಟ್ಟಿಸು, ನಿನ್ನ ಕೈಯಿಂದ ಆಗುವಷ್ಟು ಬಡವರಿಗೆ ಸಹಾಯ ಮಾಡುವಂತ 3 ಒಳ್ಳೆ ಮಾತುಗಳನ್ನು ಹೇಳಿ ಕಳಿಸ್ತಾ ಇದ್ರಂತೆ. ಕಾಲ ಬದಲಾಗ್ತಾ ಬಂತು. ಇವತ್ತು ಭಾರಿ ಚಂದದ ಒಂದೇ ವಾಕ್ಯದ ಶುಭಾಶಯ, ಹ್ಯಾಪಿ ಬರ್ತ್ಡೇ ಡಿಯರ್ ಹೇಳಿ ಮುಗಿಸಿಬಿಡ್ತೇವೆ ನಾವು. ಆ ಶುಭಾಶಯಗಳು ತೀರಾ ಸಂಕುಚಿತ ಅರ್ಥವನ್ನು ಪಡ್ಕೊಂಡಂತಹದ್ದು. ನಾನು ಇಷ್ಟು ಮಾತು ಯಾಕೆ ಹೇಳಿದೆ ಮಕ್ಕಳು ಹೇಳಿದರೆ, ನಮಗೆಲ್ಲರಿಗೂ ಗೊತ್ತುಂಟು, ನಾವು ಶಾಲೆಯಲ್ಲಿ ಬಂದು ಕಲಿತಾ ಇದ್ದೇವೆ, ದೊಡ್ಡದಾಗ್ತೇವೆ, ತುಂಬ ಚಂದ ಮಾಡಿ ಕಲಿತೇವೆ, ಒಳ್ಳೆ ಉದ್ಯೋಗಕ್ಕೆ ಹೋಗ್ತೇವೆ, ಜೀವನದಲ್ಲಿ ಬೇಕಾದೆಲ್ಲವನ್ನು ಗಳಿಸಿಕೊಳ್ತೇವೆ, ಸಂತೋಷವನ್ನು ಅನುಭವಿಸ್ತೇವೆ. ನಾನು ಸಂತೋಷವಾಗಿದ್ದೇನೆ ಅನ್ನುವಂಥದ್ದು ನಾನು ಅನುಭವಿಸ್ತೇನೆ, ನನ್ನ ಜೀವನ ಸಾರ್ಥಕ ಅಂತ ಭಾವಿಸ್ಕೊಳ್ತೇವೆ ನಾವು. ಆದರೆ ನಿಜವಾದ ಜೀವನದ ಸಾರ್ಥಕ್ಕೆ ಇರುವಂಥದ್ದು ಈ ಕ್ಷಣದಲ್ಲಿ ನಾವು ಆಲೋಚನೆ ಮಾಡಿದರೆ, ಕೊಡುವುದರಲ್ಲಿರುವಂಥ ಸಂತೋಷ ಖಂಡಿತವಾಗಿ ಪಡ್ಕೊಳ್ಳೋದ್ರಲ್ಲಿಲ್ಲ. ನಾವು ಪಡ್ಕೊಳ್ಳುವಾಗ 2 ಕೈಯಿಂದ ಪಡ್ಕೊಳ್ತೇವೆ. ಮಕ್ಕಳಾದ ನಮಗೆ ಅದು ತುಂಬ ಸಂತೋಷದ ಕ್ಷಣ ಆಗಿರ್ತದೆ. ಮಕ್ಕಳಿಗೆ ಅದೇ ಸಂತೋಷ ಆಗಿರ್ಬೋದು. ಆದರೆ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದಂತಹ ಹಿರಿಯರಿದ್ದಾರೆ ಇಲ್ಲಿ, ಅವರ ಹತ್ರ ಕೇಳಿದರೆ ಅದು ಸಂತೋಷಕ್ಕಿಂತಲೂ ವಿಶೇಷವಾದಂಥ ಒಂದು ಅನುಭವ. ನಾನು ಪ್ರತಿ ಸಲ, ನಾನೊಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿದ್ದೆ. ಅಲ್ಲಿ ಪ್ರತಿ ಸಲ ಇಂಥ ಪುಸ್ತಕ ವಿತರಣಾ ಸಮಾರಂಭ ಆದ ಮೇಲೆ ಯಾವುದಾದ್ರು 1-2 ಕ್ಲಾಸ್ಗಳಿಗೆ ಹೋಗಿ ನಾನು ಮಕ್ಕಳ ಹತ್ರ ಚರ್ಚೆ ಮಾಡ್ತಾ ಇದ್ದೆ. 3 ಪ್ರಶ್ನೆ ಕೇಳ್ತಾ ಇದ್ದೆ. ಮಕ್ಕಳ ಪುಸ್ತಕ ಕೊಟ್ಟವರು ಯಾರು? ಸರಳವಾದ ಪ್ರಶ್ನೆ, ಉತ್ತರ ಬರ್ತಾ ಇತ್ತು. ಹೆಚ್ಚು ಚರ್ಚೆ ಬೇಕಾಗಿಲ್ಲ ಅದಕ್ಕೆ. ಯಾರು ಕೊಟ್ಟದ್ದು 1-2 ಹೆಸರು ಹೇಳ್ತಾ ಇದ್ರು. 2ನೇ ಪ್ರಶ್ನೆ ಕೇಳ್ತಾ ಇದ್ದೆ, ಯಾಕೆ ಕೊಟ್ಟರು ಅನ್ನುವಂಥದ್ದು. ಆಗೊಂದಷ್ಟು ಉತ್ತರಗಳು ಬರ್ತಾ ಇತ್ತು. ಚಿಕ್ಕ ಕ್ಲಾಸಿಗೆ ಹೋದರೆ ಬರ್ತಾ ಇತ್ತು, ಅವ್ರ ಹತ್ರ ಉಂಟು ಬೇಕಾದಷ್ಟು ಹಾಗೆ ಕೊಟ್ಟರು ಅನ್ನುವಂಥದ್ದು ಒಂದು ಉತ್ತರ. ಅವರು ಶ್ರೀಮಂತರು, ತುಂಬ ಶ್ರೀಮಂತರು, ಅದಕ್ಕೆ ಕೊಟ್ಟರು ಅನ್ನುವಂಥದ್ದು. ನಾವು ಬಡವರು, ಅದಕ್ಕಾಗಿ ಅವರು ಕೊಟ್ಟರು ಅನ್ನುವಂಥದ್ದು. ಮತ್ತೆ ಕೆದಕ್ತಾ ಹೋದಾಗೆ ಸ್ವಲ್ಪ ಮೇಲಿನ ಮಕ್ಕಳ ಹತ್ರ ಕೇಳಿದ್ದು ಅವ್ರು ಹೇಳ್ತಾರೆ, ಅವರ ಮನಸ್ಸು ತುಂಬ ಒಳ್ಳೇದಿತ್ತು, ಅದಕ್ಕೆ ಕೊಟ್ಟರು ಅನ್ನುವಂಥದ್ದು. ಮತ್ತೆಯೂ ಅಷ್ಟು ಮಾತ್ರವ, ಮನಸ್ಸು ತುಂಬ ಮಂದಿಗೆ ಒಳ್ಳೆಯಿತ್ತು, ಅವ್ರು ಯಾಕೆ ಕೊಡೋದಿಲ್ಲ? ಒಳ್ಳೆಯ ಸ್ವಲ್ಪ ಆಲೋಚನೆ ಮಾಡಲಿಕ್ಕಿದ್ದಂಥ ಮಕ್ಕಳು ಉತ್ತರ ಕೊಡ್ತಾರೆ, ಭಗವಂತ ಅವರಿಗೊಂದು ಒಳ್ಳೆಯ ಮನಸ್ಸು ಕೊಟ್ಟ, ಕೊಡು ಅಂತ ಅವರಿಗೊಂದು ಸಂದೇಶ ಕೊಟ್ಟ, ಅದಕ್ಕಾಗಿ ಕೊಟ್ಟ ಅನ್ನುವಂಥದ್ದು. ಖಂಡಿತವಾಗಿ ಹೌದು. ದೇವರ ಸೃಷ್ಟಿಯಲ್ಲಿ ವಿಶೇಷವಾದಂತಹ ಜವಾಬ್ದಾರಿಯನ್ನು ದೇವರು ಪ್ರತಿಯೊಬ್ಬನಿಗೆ ಕೊಟ್ಟಿರ್ತಾನೆ. ಸಮಾಜಕ್ಕೆ ಏನಾದರೂ ನೀನು ಕೊಡಬೇಕನ್ನುವಂಥ ಸಂದೇಶವನ್ನು ಕೊಟ್ಟು ಅವನಿಗೆ ಕೊಟ್ಟಿರ್ತಾನೆ ಜವಾಬ್ದಾರಿಯನ್ನು.
ನನ್ನ ಒತ್ತಡದ ನಡುವೆ, ನನ್ನ ಸ್ವಾರ್ಥದ ನಡುವೆ ಅಂತಹ ಜವಾಬ್ದಾರಿಯನ್ನು ನಾನು ಮರೆತು ಬಿಟ್ಟರೆ ಮುಂದೆ ಹೋಗ್ತೇನೆ ನಾನು. ಆದರೆ ಜವಾಬ್ದಾರಿಯನ್ನು ನೆನಪಿನಲ್ಲಿಟ್ಟುಕೊಂಡವರು ನೇರವಾಗಿ ಈ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ, ಅವಕಾಶವನ್ನು ಬಳಸಿಕೊಳ್ತಾ ಇದ್ದಾರೆ. ಮಕ್ಕಳೇ, ನಿಮಗೊಂದು ಕಿವಿ ಮಾತು. ನನ್ನ 3ನೇ ಪ್ರಶ್ನೆಯನ್ನು ಬಿಟ್ಟುಬಿಟ್ಟೆ ನಾನು. ಯಾರು ಕೊಟ್ಟರಾಯ್ತು, ಯಾಕೆ ಕೊಟ್ಟರಾಯ್ತು. 3ನೇದು, ತಗೊಂಡ ನಂತರ ನನ್ನ ಜವಾಬ್ದಾರಿ ಏನನ್ನುವಂಥದ್ದು ಅತಿ ಮುಖ್ಯವಾದಂಥ ಪ್ರಶ್ನೆ. ಒಂದೇ ಮಾತಿನ ಉತ್ತರ ಹೇಳಿದ್ರೆ ಮತ್ತೆ ಸೈಕಲ್ ಕೊಡುವಂಥ ಕೈ ನಾನಾಗುವಂಥದ್ದು ನನ್ನ ಜವಾಬ್ದಾರಿ. ನಾವೆಲ್ಲರೂ ಮುಂದೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೇವೆ, ಒಳ್ಳೆಯ ಉದ್ಯೋಗಕ್ಕೆ ಹೋಗ್ತೇವೆ, ಸಂಪಾದನೆ ಮಾಡ್ತೇವೆ, ಬೇಕಾದನ್ನು ಗಳಿಸಿಕೊಳ್ತೇವೆ. ದೊಡ್ಡ ಜವಾಬ್ದಾರಿ ಇರುವಂಥದ್ದು ನಾನೇನು ಪಡ್ಕೊಂಡಿದ್ದೇನೋ ಆ ಸಂತೃಪ್ತ ಭಾವವನ್ನು ಇಟ್ಟುಕೊಂಡು ಅದನ್ನು ಮತ್ತೆ ನನ್ನಂಥದ್ದೇ ಅರ್ಹರಿಗೆ ಕೊಡುವಂಥದ್ದು ನನ್ನ ದೊಡ್ಡ ಜವಾಬ್ದಾರಿ. ಮಕ್ಕಳೇ, ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಗಮನಿಸಬೇಕಾದಂಥದ್ದು, ಆ ಹಿರಿಯ ವಿದ್ಯಾರ್ಥಿಯಿಂದ ಹೇಳಿದಂಥದ್ದು ತುಂಬ ಸಂತೋಷ ಅನಿಸಿದಂಥದ್ದು. ಆ ಬಾಂಧವ್ಯವನ್ನು ಇಟ್ಟುಕೊಂಡ್ರೆ ಶಿಕ್ಷಣ ಅನ್ನುವಂಥದ್ದು ಕೇವಲ ಜ್ಞಾನವನ್ನು ತುಂಬುವಂಥ ಕೆಲಸ ಖಂಡಿತವಾಗಿ ಅಲ್ಲ. ಆ ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಂಡು ನಾನು ಪಡ್ಕೊಂಡದ್ದನ್ನು ಮತ್ತೆ ನಾನು ಮತ್ತೊಬ್ಬರಿಗೆ ಕೊಡಬೇಕು, ನನಗೆ ದೇವರು ಕೊಟ್ಟದ್ರಲ್ಲಿ ನನಗೆಷ್ಟು ಬೇಕಾದ್ರೆ ಇಟ್ಟುಕೊಂಡು ಮತ್ತೊಬ್ಬರಿಗೆ ಕೊಡುವಂಥದ್ದು ಅತೀ ದೊಡ್ಡದಾದಂತಹ ಗುಣ. ಆ ಮೌಲ್ಯವನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಮಕ್ಕಳೇ. ನಾನು ಈಗಾಗಲೇ ಹೇಳಿದ ಹಾಗೆ ಪಡ್ಕೊಂಡದಕ್ಕಿಂತಲೂ ಕೊಡುವುದೇ ಇರುವಂತಹ ಸಂತೋಷ ಖಂಡಿತವಾಗಿ ಹೆಚ್ಚಾಗಿರುವಂಥದ್ದು. ಈ ಎಲ್ಲ ಕಾರ್ಯದಲ್ಲಿ ಒಬ್ಬರಿಂದ ಆದಂಥದ್ದಲ್ಲ, ಕೊಡುವ ಮನಸ್ಸಿದ್ದಲ್ಲಿ ಅದನ್ನು ಕ್ರೋಢೀಕರಿಸಿಕೊಂಡು ಇಲ್ಲಿಗೆ ಮುಟ್ಟಿಸುವಂತಲೇ ಸಾಕಷ್ಟು ಮಂದಿ ಕೈ ಜೋಡಿಸಿರ್ತಾರೆ. ಅವರೆಲ್ಲರಿಗೂ ದೇವರ ಆಶೀರ್ವಾದ ಖಂಡಿತ ಇದ್ದೇ ಇರ್ತದೆ. ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸಬೇಕು. ಹಿರಿಯರು ನಾವೆಲ್ಲರೂ ಪೋಷಕರಿದ್ದೀರಿ. ಶಾಲಾ ಶಿಕ್ಷಣ ನಮಗೆಲ್ಲರಿಗೂ ನಾವು ಒಪ್ಪಿಕೊಳ್ಳಲೇಬೇಕು. ನಾನು ಒಬ್ಬ ಟೀಚರ್ ಆಗಿ ಒಪ್ಪಿಕೊಳ್ಳಲೇಬೇಕು. ನಮ್ಮೆಲ್ಲರನ್ನು ಸ್ವಾರ್ಥಿಗಳನ್ನಾಗಿ ಮಾಡ್ತಾ ಉಂಟು. ಅದರ ಮಧ್ಯೆ ಇಂಥ ಅವಕಾಶಗಳು ಕೇವಲ ಒಬ್ಬರು ಕೊಡ್ತಾರೆ, ಒಬ್ಬರು ತಗೊಳ್ಳೋದಕ್ಕೆ ಸೀಮಿತವಾಗಿರದೆ ಒಂದಷ್ಟು ಹೊತ್ತು ನಾವು ಆಲೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಇಂತಹ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ನಮ್ಮನ್ನೆಲ್ಲರೂ ಪ್ರೇರೇಪಿಸಿ ಆಶಿಸ್ತಾ ಖಂಡಿತವಾಗಿ ಮತ್ತೊಮ್ಮೆ ಎಲ್ಲ ದಾನಿಗಳಿಗೆ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ನನ್ನ ಕಡೆಯಿಂದ ಪ್ರಾರ್ಥಿಸ್ತಾ, 1ನೇ ತರಗತಿಯವರಿಗೆ ಪುಸ್ತಕಗಳನ್ನು, ಬ್ಯಾಗ್, ಸಮವಸ್ತ್ರಗಳನ್ನು ಒಂದು ವಿತರಿಸುವಂಥದ್ದು. ಇದು ಮುಖ್ಯವಾಗಿ ಒಬ್ಬ ಕೊಡುಗೆ ದಾನಿ ಕೊಟ್ಟಂತಹ ಒಂದು ಸಲಕರಣೆಗಳನ್ನು ನಾವು ನಮ್ಮ ಮಕ್ಕಳಿಗೆ ಹಸ್ತಾಂತರಿಸುವಂಥ ಒಂದು ಕಾರ್ಯಕ್ರಮ. ನಿಜವಾಗಿಯೂ ಇದು ಒಂದು ಯಾರು ಇದನ್ನು ಕೊಟ್ಟಿದ್ದಾರೆ, ಈಗ ಪ್ರಶಾಂತ್ ರವರು ಹೇಳಿದರು ಕೊಟ್ಟವರ ಹೆಸರೇ ಗೊತ್ತಿರುವುದಿಲ್ಲ ಕೆಲವೊಮ್ಮೆ ಅಂತ. ನಿಜವಾಗಿ ನಾವು ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈಗ ಅಬೂಬಕರ್ ಆಗಿರ್ಬೋದು, ಅವರು ಪುಸ್ತಕ ಕೊಟ್ಟಿದ್ದಾರೆ ಅಂತಾದರೆ ಅಬೂಬಕರ್ ಹೆಸರು ನಮಗೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಯಾಕೆಂತಂದರೆ ನಾವು ಕಲಿತು ದೊಡ್ಡವರಾದ ಮೇಲೆ, ನಾವು ಒಂದಿಷ್ಟು ಸಂಪಾದನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಾವು ಹೀಗೆ ಅವರ ಹಾಗೆ ನಾವು ಇತರರಿಗೆ ಕೊಡತಕ್ಕಂತಹ, ನಾವು ಸಂಪಾದನೆ ಮಾಡಿದಲ್ಲಿ ಒಂದಿಷ್ಟು ಅಂಶವನ್ನು ಇತರರಿಗೆ ಕೊಡ್ತಕ್ಕಂತಹ ಕಾರ್ಯವನ್ನು ನಾವು ಮಾಡಬೇಕು. ಆಗ ಈ ಕಾರ್ಯಕ್ರಮ ಏನಾಗ್ತದೆ, ಸಾರ್ಥಕ ಆಗ್ತದೆ ಅಂತ. ಮುಖ್ಯವಾಗಿ ನಾವು ವಿದ್ಯಾಸಂಸ್ಥೆಯಲ್ಲಿರ್ತಕ್ಕಂಥ ಜನಗಳು, ಒಂದು ವಿದ್ಯಾಸಂಸ್ಥೆ ಅಂತ ಹೇಳುವಾಗ ಅದರಲ್ಲಿ 4 ಅಂಗಗಳು ಬಹಳ ಮುಖ್ಯ. ಒಂದು ಆಡಳಿತ ಸಮಿತಿ, ಅಧ್ಯಾಪಕ ವೃಂದ, ಅದೇ ರೀತಿಯಲ್ಲಿ ಹೆತ್ತವರು ಮತ್ತು ವಿದ್ಯಾರ್ಥಿಗಳು. ಇವರೆಲ್ಲ ಪರಸ್ಪರ ಒಬ್ಬರನ್ನೊಬ್ಬರು ಅರಿತುಕೊಂಡು ಸಹಕರಿಸದಿದ್ದರೆ ಯಾವುದೇ ವಿದ್ಯಾಸಂಸ್ಥೆ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ಅಂತಹ ಸಹಕಾರ ಮನೋಭಾವನೆ ನಮ್ಮಲ್ಲಿ ಬೆಳೆಯಬೇಕು. ನಾವು ಚಿಕ್ಕಂದಿನಲ್ಲಿರುವಾಗಲೇ ವಿದ್ಯೆಯನ್ನು ಪ್ರೀತಿಸುವಂಥದ್ದನ್ನು ನಾವು ಮೊದಲು ಕಲಿಯಬೇಕು. ವಿದ್ಯೆಯನ್ನು ಪ್ರೀತಿಸಬೇಕು, ಇದು ನಮ್ಮ ಸಂಸ್ಕಾರ. ಅದು ವಿದ್ಯೆಯನ್ನು ಪ್ರೀತಿಸಬೇಕು, ಅದನ್ನು ಗೌರವಿಸಬೇಕು. ವಿದ್ಯೆಯಲ್ಲಿ ನಮಗೆ ಆಸಕ್ತಿ ಬೇಕು. ನಾವು 1ನೇ ಕ್ಲಾಸಿನಲ್ಲಿ ಯಾವಾಗಲೂ ನಾನು ಹೇಳೋದುಂಟು, ಒಂದು ಅಕ್ಷರ ಚಂದ ಮಾಡಿ ಬರೀಬೇಕು ಅಂತಾಗಿದ್ದರೆ, ಒಂದು ಪುಸ್ತಕವನ್ನು ಚಂದ ಮಾಡಿ ಓದಬೇಕಂತಾಗಿದ್ದರೆ ಎಲ್ಲಿ ಆ ಕೆಲಸ ಆಗಬೇಕು ಅಂದರೆ 1ನೇ ಕ್ಲಾಸಿನಿಂದ 5ನೇ ಕ್ಲಾಸಿನ ಒಳಗಿನ ಮಕ್ಕಳಿದಾರಲ್ಲ ಅಲ್ಲಿ ಆ ಕೆಲಸ ಆಗಬೇಕು. ಅದು ಆಗಬೇಕಾಗಿದ್ದರೆ ಅಧ್ಯಾಪಕರು ಕೆಲಸ ಮಾಡಬೇಕು. ಅದರ ಜೊತೆಗೆ ಹೆತ್ತವರು ಅದರಲ್ಲಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿಕೊಂಡು ನನ್ನ ಮಗು ಚಂದ ಮಾಡಿ ಬರೀಬೇಕು, ನನ್ನ ಮಗು ಚೆನ್ನಾಗಿ ಓದಬೇಕು ಎನ್ನುವಂತಹದನ್ನು ಆ ಒಂದು ಕೆಲಸದಲ್ಲಿ ಏನು ಮಾಡಬೇಕು ಅಂತಂದರೆ ಪ್ರತಿನಿತ್ಯವೂ ಕೆಲಸವನ್ನು ಮಾಡಬೇಕು. ಆಗ ಏನಾಗುತ್ತೆ ಅಂದರೆ ಮಗುವಿಗೆ ಚಂದ ಮಾಡಿ ಓದಲಿಕ್ಕೂ ಆಗ್ತದೆ, ಚಂದ ಮಾಡಿ ಬರೀಲಿಕ್ಕೆ ಆಗ್ತದೆ. ಮುಂದೆ ಅವರು ಒಳ್ಳೆಯ ರೀತಿಯಲ್ಲಿ ಸ್ಟಡಿ ಮಾಡಲಿಕ್ಕೂ ಅದು ಸಾಧ್ಯ ಆಗ್ತದೆ.
ಇದು ನಾವು ಈ ಸಮಯದಲ್ಲಿ ಗಮನಿಸಬೇಕಾದಂಥ ಒಂದು ವಿಚಾರ. ನಂತರದ ಕಾಲದಲ್ಲಿ ಮುಖ್ಯವಾಗಿ ಓದುವುದು ಚೆನ್ನಾಗಿ ಗೊತ್ತಿದೆ, ಬರೆಯುವುದು ಚೆನ್ನಾಗಿ ಗೊತ್ತಿದೆ ಅಂತ ಆದಮೇಲೆ ನಾವು ಆ ಒಂದು ಏನು ಪರೀಕ್ಷೆಗಳಿಗೆ ತಯಾರಿ ಮಾಡ್ತಕ್ಕಂತಹ, ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯತಕ್ಕಂತಹ ಕಾರ್ಯ ಏನಿದೆ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಈಗಿನ ಹೆಚ್ಚಿನ ಮಕ್ಕಳಿಗೆ ಏನಿಲ್ಲ, ಓದುವಂಥ ಹವ್ಯಾಸ ಬಹಳ ಕಡಿಮೆ. ಅವರಿಗೊಂದು ಲೈಬ್ರರಿಗೆ ಹೋಗಿ ಒಂದು ಪುಸ್ತಕ ಸಣ್ಣ ಓದಬೇಕು ಎನ್ನುವಂಥ ಹವ್ಯಾಸ ಇಲ್ಲ. ಟೆಕ್ಸ್ಟ್ ಪುಸ್ತಕವನ್ನು ಓದಬೇಕು ಎನ್ನುವಂಥ ಹವ್ಯಾಸ ಬಹಳ ಕಡಿಮೆ ಆಗಿದೆ. ಅದನ್ನು ನಾವು ಹೆಚ್ಚಿಸಿಕೊಳ್ಳಬೇಕಂತ ಕೆಲಸವನ್ನು ನಾವು ಮಾಡಬೇಕು. ಪುಸ್ತಕಗಳನ್ನು ಪ್ರೀತಿಸಿ ಓದದೇ ಇದ್ದರೆ ನಾವು ಯಾವತ್ತೂ ಕೂಡ ನಮ್ಮ ಏನು ಗುರಿ ಉಂಟು ಅದನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ವಿದ್ಯೆಯನ್ನು ಪಡೆದುಕೊಂಡರೆ ಮಾತ್ರ ಏನಾಗ್ತದೆ ಅಂದರೆ, ವಿದ್ಯೆಗೆ ಅಷ್ಟು ಮಹತ್ವ ಉಂಟು. ವಿದ್ಯೆ ಎಂಬುದು ನರಂಗಧಿಕದರ ರೂಪಮಂ, ವಿದ್ಯೆ ಮರೆಯುಳಿದ್ದು ರಕ್ಷಿಸುವ ಧನಂ, ವಿದ್ಯೆ ಯಶೋಭೋಗ ವಿತತಿಗಳ ನೀವುದು, ವಿದ್ಯೆ ಪರಮಾಧಿ ದೇವತೆ ರಾಜ್ಯಸಭೆಯಲ್ಲಿ. ನೋಡಿ, ಇಂತಹ ಒಂದು ಗೌರವವನ್ನು ವಿದ್ಯೆಗೆ ಕೊಟ್ಟಂಥ ದೇಶ ನಮ್ಮದು. ಆದ ಕಾರಣ ನಾವು ಚೆನ್ನಾಗಿ ಕಲಿತು ವಿದ್ಯಾವಂತರಾಗಿದ್ದರೆ ನಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಾವು ಸಮಾಜದಲ್ಲಿ ಒಂದು ಸುಂದರವಾದಂತಹ ವ್ಯಕ್ತಿಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಎಲ್ಲ ಮಕ್ಕಳು ನೆನಪಿನಿಟ್ಟುಕೊಳ್ಳಿ, ಕೇವಲ ನಾವು ಪುಸ್ತಕಗಳನ್ನು ಪಡ್ಕೊಳ್ಳೋದು ಮಾತ್ರ ಅಲ್ಲ, ಉಚಿತವಾದಂತಹ ಬ್ಯಾಗ್ ಸಮವಸ್ತ್ರಗಳನ್ನು ಪಡ್ಕೊಳ್ಳೋದು ಮಾತ್ರ ಅಲ್ಲ, ಆ ಕೊಟ್ಟವರಿಗೆ ನಾವು ಏನಾದರೂ ಋಣವನ್ನು ತೀರಿಸಬೇಕು ಅಂತಾಗಿದ್ದರೆ ನಾವು ಮುಖ್ಯವಾಗಿ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕಲಿಯಬೇಕು, ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಬೇಕು. ಅದರ ಜೊತೆಗೇ ಒಂದಿಷ್ಟು ಒಳ್ಳೆಯ ಸಂಸ್ಕಾರವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಉಪಯೋಗ ಮಾಡಿಕೊಳ್ಳಬೇಕು. ಸಂಸ್ಕಾರ ಅಂದರೆ ಏನು? ಸಂಸ್ಕಾರ ಅಂದರೆ ಒಂದು ಶಿಸ್ತಿರಬೇಕು ನಮ್ಮಲ್ಲಿ. ಶಿಸ್ತಿಲ್ಲದ ಯಾವುದೇ ಒಂದು ಕಾರ್ಯ ಉಂಟಲ್ಲ, ಅದು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮ ಜೀವನದಲ್ಲಿ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಒಂದು ಸ್ವಲ್ಪ ಶಿಸ್ತನ್ನು ಪಾಲನೆ ಮಾಡಬೇಕು. ಅದರ ಜೊತೆಗೇನೆ ನಾವು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಅದೇ ರೀತಿಯಲ್ಲಿ ನಮ್ಮಲ್ಲಿ ಮಾನವೀಯತೆ ಇರಬೇಕು. ಮಾನವೀಯತೆ ಅಂದ್ರೆ ಏನು? ಕಷ್ಟದಲ್ಲಿರುವವರಿಗೆ ನಾವು ಏನಾದರೂ ಸಹಾಯವನ್ನು ಮಾಡಬೇಕು, ತೊಂದರೆಗೆ ಸಿಕ್ಕಿಕೊಂಡವರಿಗೆ ನಾವು ಏನಾದರೂ ಪ್ರಯೋಜನವನ್ನು ಮಾಡಬೇಕು, ನಮ್ಮನ್ನು ನಾವು ಸರಿಯಾಗಿ ತಿದ್ದಿಕೊಳ್ಳಬೇಕು. ಇದು ಮಾನವೀಯತೆ. ಇದು ಮಾನವೀಯತೆ ಅಂತ ಹೇಳ್ತೇವೆ. ಮನುಷ್ಯತ್ವ ಇಲ್ಲದವನು ಮನುಷ್ಯನೇ ಅಲ್ಲ. ಆದ ಕಾರಣ ಮನುಷ್ಯತ್ವವನ್ನು ನಾವು ಬೆಳೆಸಿಕೊಳ್ಳಬೇಕು. ಮನೆಗೆ ಬಂದಂತಹ ವ್ಯಕ್ತಿಗಳನ್ನು ನಾವು ಮಾತಾಡಿಸಬೇಕು, ಅವರಿಗೆ ಏನಾದರೂ ಆತಿಥ್ಯ ಮಾಡಬೇಕು. ಇಂತಹ ಬುದ್ಧಿಯನ್ನು ನಾವು ಬೆಳೆಸಿಕೊಳ್ಬೇಕು ಹೊರತು ಸುಮ್ಮನೆ ಈ ಮೊಬೈಲನ್ನು ಹಿಡ್ಕೊಂಡು ಅದರಲ್ಲಿ ನಾವು ಏನು ಆಟ ಆಡ್ತಾ ಇರುವಂಥದ್ದಲ್ಲ, ಅಥವಾ ಯಾವುದೇ ಸಂಬಂಧವೇ ಇಲ್ಲ ಅಂತ ನಾವು ಇರುವುದಲ್ಲ. ಇದೆಲ್ಲ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಇರತಕ್ಕಂಥ ಒಳ್ಳೆಯ ಸಂಸ್ಕಾರಗಳು. ಆ ಸಂಸ್ಕಾರಗಳನ್ನೆಲ್ಲ ಈ ವಿದ್ಯೆಯ ಜೊತೆಗೆ ನಾವು ಉಪಯೋಗಿಸಿಕೊಂಡು ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಮೂಡಿ ಬಂದರೆ ನೀವೇ ಈ ವಿದ್ಯಾಸಂಸ್ಥೆಗೆ ಸಂಪತ್ತಾಗ್ತೀರಿ, ಸಮಾಜಕ್ಕೆ ನೀವೇ ಸಂಪತ್ತಾಗ್ತೀರಿ. ಯಾವಾಗಲೂ ನಾವು ಸಮಾಜಕ್ಕೆ ಆಪತ್ತಾಗಿ ಬೆಳೀಬಾರ್ದು, ನಾವು ಸಮಾಜಕ್ಕೆ ಸಂಪತ್ತಾಗಿ ಬೆಳೀಬೇಕು. ಅದಕ್ಕೆ ಹೆತ್ತವರ ಒಂದು ಸಹಕಾರ ಬಹಳ ಮುಖ್ಯ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಶಾಲೆಯಲ್ಲಿ ಅವರು 6 ಗಂಟೆ ಇದ್ದರೆ ಉಳಿದ ಎಲ್ಲ ಗಂಟೆಗಳು ಎಲ್ಲಿರ್ತಾರೆ ಅಂದರೆ ಮನೆಯಲ್ಲಿರ್ತಾರೆ. ಆದ ಕಾರಣ ತಾಯಂದಿರು ಯಾವಾಗಲೂ ಜಾಗೃತರಾಗಿ ತಮ್ಮ ಮಕ್ಕಳನ್ನು ಒಳ್ಳೆಯ ಒಂದು ಮಗುವನ್ನಾಗಿ, ಒಳ್ಳೆಯ ವ್ಯಕ್ತಿಯನ್ನಾಗಿ ಬೆಳೆಸುವುದರಲ್ಲಿ ಸಹಕರಿಸಬೇಕು ಅಂತ ವಿನಂತಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬ್ಯಾಗ್ ಕೊಟ್ಟಿದ್ದಾರೆ, ಸಮವಸ್ತ್ರ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಉಚಿತವಾದಂಥ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಮಂಜಯ್ಯ ಸರ್ ಅವರು ಇದಕ್ಕಾಗಿ 10,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇಂತಹ ಕೊಡುಗೆ ದಾನಿಗಳು ನಮ್ಮ ಮುಂದಿರುವಾಗ ಅವರನ್ನೆಲ್ಲ ನಾವು ಸ್ಮರಿಸಿಕೊಳ್ಳಬೇಕು. ಈಗ ಅಲ್ಲ, ಮುಂದೆ ನಾವು ಹೆಚ್ಚು ಶಿಕ್ಷಣವನ್ನು ಪಡೆಯತಕ್ಕಂಥ ಕಾಲದಲ್ಲಿ, ಅಥವಾ ನಾವು ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಸೇರಿಕೊಂಡು ಏನನ್ನಾದರೂ ನಾವು ಸಾಧಿಸುವಂಥ ಕಾಲದಲ್ಲಿ ನಮಗೆ ಈ ಪ್ರಾಥಮಿಕ ಶಾಲೆಯಲ್ಲಿರುವಾಗ ಇಂತಹ ವ್ಯಕ್ತಿಗಳು ಇಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ ಕಾರಣ ನಾನೂ ಕೂಡ ಸಮಾಜಕ್ಕೆ ಏನಾದರೂ ಒಂದು ಸಹಕಾರವನ್ನು ಕೊಡಬೇಕು ಎನ್ನುವಂಥ ಮನೋಭಾವನೆಯನ್ನು ನಾವು ಬೆಳೆಸಿಕೊಂಡು ಬಂದಿರುವಂತಾದರೆ ಇಂತಹ ಕಾರ್ಯಕ್ರಮಗಳು ಸಾರ್ಥಕ ಆಗ್ತದೆ. ಅಂತಹ ಬುದ್ಧಿ, ಅಂತಹ ಮನೋವೃತ್ತಿಯನ್ನು ಬೆಳೆಸುವಂತಹ ಒಂದು ಸೌಭಾಗ್ಯ ಆ ಭಗವಂತನು ನಿಮಗೆಲ್ಲರಿಗೂ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಈ ಒಂದು 1ನೇ ತರಗತಿಯಲ್ಲಿ ಸೇರಿಕೊಂಡಂತಹ ಮಕ್ಕಳು ಮುಂದೆ ಈ ಒಂದು ಪ್ರಾಥಮಿಕ ಶಾಲೆಗೆ ಸಂಪತ್ತಾಗಿ ಅವರು ಇಲ್ಲಿ ಬೆಳೆಯಲಿ. ಅದು ಯಾವತ್ತೂ ಅವರು ಈ ಸಂಸ್ಥೆಗೆ ಆಪತ್ತಾಗದೇ ಇರಲಿ ಎನ್ನುವಂಥ ಹಾರೈಕೆಯೊಂದಿಗೆ ನನ್ನ ಮಾತನ್ನಿಗೆ ಮುಕ್ತಾಯಗೊಳಿಸಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮಗೆ 2009 10ನೇ ಸಾಲಿನಲ್ಲಿ ಪ್ರಾರಂಭವಾದಂತಹ ಒಂದು
ಉತ್ತಮವಾದಂತಹ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮಗೆ ಈ ಪುಸ್ತಕಗಳ ಕೊಡುಗೆಯನ್ನು ನೀಡುವಲ್ಲಿ ಅವರು ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳು ಸೇರ್ಪಡೆಯಾಗುವಂತಹ ಸಂಖ್ಯೆಯಲ್ಲಿ ಕ್ಷೀಣಿಸುತ್ತಾ ಬಂದಂತಹ ಸಮಯದಲ್ಲಿ ಆಗಿನ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಯಶೋಧರವರು ಹಾಗೂ ಅಧ್ಯಾಪಕ ವೃಂದ ಮತ್ತು ನಾವು ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಸೇರ್ಪಡೆ ಆಗಬೇಕಿದ್ರೆ ಏನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ 1ನೇ ತರಗತಿಗೆ ಸೇರುವಂತಹ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ, ಸಮವಸ್ತ್ರ, ಬ್ಯಾಗ್ ವಿತರಣೆಗಳನ್ನು ಮಾಡುವಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡೆವು. ಈ ಯೋಜನೆ ಹಾಕಿಕೊಂಡಾಗ ಪ್ರಾರಂಭದಲ್ಲಿ ನಮಗೆ ಕಂಡದ್ದು ಸ್ವಾಗತ ಬಜಾರ್ನ ಅಬುಬಕರ್ ಅವರು. ಅವರ ಹತ್ರ ಹೋಗಿ ಕೇಳಿಕೊಂಡ ಕೂಡಲೇ ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಸತತವಾಗಿ 11 ವರ್ಷಗಳಿಂದ ಕೂಡ ಈ ಕಾರ್ಯಕ್ರಮ, ಪುಸ್ತಕದ ಒಂದು ಕಾರ್ಯಕ್ರಮವನ್ನು ಅವರೇ ನೆರವೇರಿಸ್ತಾ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ನಮಗೆ. ಅವರು ಯಾವ ಯಾವ ಇಸಿಯಲ್ಲಿ ಏನೇನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳುವಂಥ ವರದಿಯನ್ನು ನಿಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ 1400 ಮಕ್ಕಳಿದ್ದಂತಹ ಒಂದು ಈ ವಿದ್ಯಾಸಂಸ್ಥೆ ಆಂಗ್ಲ ಮಾಧ್ಯಮದ ಒಂದು ಆಶೆಯಿಂದ, ವ್ಯಾಮೋಹದಿಂದ ಕ್ಷೀಣಿಸುತ್ತಾ ಬಂದು ಈಗ 250 ಮಕ್ಕಳಲ್ಲಿ ನಾವು ತೃಪ್ತಿಯನ್ನು ಪಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದರೆ, ಇದು ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಎಲ್ಲಿ ಹೋಲಿಕೆ ಮಾಡಿದರೂ ಇದೇ ಕಾರಣ. ಅದರಲ್ಲಿ ನಮಗೆ ಒಂದು ಸಂತೋಷ ಅಂತ ಹೇಳಿದರೆ, ಸತತವಾಗಿ 29, 30, 31, 28 ಈ ರೀತಿಯ ಸಂಖ್ಯೆಯಲ್ಲಿ ನಾವು 1ನೇ ತರಗತಿಗೆ ಪ್ರಯತ್ನಪಟ್ಟು ಅಧ್ಯಾಪಕರ ಪ್ರಯತ್ನದ ಬಲದಿಂದ ಪ್ರತಿ ವರ್ಷ ಕೂಡ 25ಕ್ಕೆ ಕಡಿಮೆ ಇಲ್ಲದಾಗೆ ವಿದ್ಯಾರ್ಥಿಗಳನ್ನು ಸೇರಿಸ್ತಾ ಬಂದಿದ್ದೇವೆ. ಈಗಾಗಲೇ ವಿದ್ಯಾಸಂಸ್ಥೆಯಲ್ಲಿ ಯಾವ 4 ಅಂಗಗಳು ಸರಿಯಾಗಿದ್ದರೆ ಆ ವಿದ್ಯಾಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಬಹುದು ಅಂತ ಹೇಳುವಂಥ ವಿಷಯವನ್ನು ಶ್ರೀಯುತ ರವೀಂದ್ರ ರೈ ಅವರು ನಿಮ್ಮ ಮುಂದಿಟ್ಟಿದ್ದಾರೆ. ಅದರಂತೆ ಉದ್ಘಾಟಕರ ಭಾಷಣವನ್ನು ಮಾಡಿದಂತಹ ಪ್ರಶಾಂತ್ ರವರು ಕೂಡ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಪಡೆದುಕೊಂಡು ಇದರಿಂದ ಒಳ್ಳೆಯ ವಿದ್ಯಾವಂತರಾಗಿ ಮುಂದೇನು ಮಾಡಬೇಕು ಅಂತ ಹೇಳುವಂಥ ವಿಷಯವನ್ನು ಕೂಡ ನಿಮ್ಮ ಮುಂದಿಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನದಲ್ಲಿಟ್ಟುಕೊಂಡು ಕೇಳಬೇಕಾದಂಥ ವಿಷಯ ಅಂತ ಹೇಳಿದರೆ, ಇವತ್ತು ಈ 30-37 ಮಂದಿಗೆ ಶ್ರೀಯುತ ಅಬುಬಕರ್ ಅವರು ಪುಸ್ತಕವನ್ನು ಕೊಟ್ಟಿದ್ದಾರೆ, ಅಥವಾ ಬೇರೆ ಕೊಡುಗೈ ದಾನಿಗಳು ಸಮವಸ್ತ್ರ, ಬ್ಯಾಗ್ ಎಲ್ಲದಕ್ಕೆ ಕೈ ಜೋಡಿಸಿ ಹಲವಾರು ದಾನಿಗಳು ಇಲ್ಲಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ, ಅಂದರೆ ನೀವೀಗ 1ನೇ ಕ್ಲಾಸಿಗೆ ಸೇರಿರ್ಬೋದು, ಇನ್ನು ಮುಂದೆ ನೀವು ವಿದ್ಯಾವಂತರಾಗಿ ಸಂಪಾದನೆಯನ್ನು ಮಾಡುವಂಥ ಒಂದು ಆ ಸಂದರ್ಭದಲ್ಲಿ ಇವತ್ತು ನೀವು ಪಡ್ಕೊಂಡ ಪುಸ್ತಕದ ನೆನಪು ನಿಮ್ಮಲ್ಲಿರಬೇಕು. ಆವಾಗ ನೀವು ಸಂಪಾದಿಸಿದ್ರಲ್ಲಿ ಏನೋ ಒಂದು 5%, 10% ತೆಗೆದಿಟ್ಟು ಈ ಸಮಾಜಕ್ಕಾಗಿ ಅಥವಾ ಇದೇ ರೀತಿಯ ಪುಸ್ತಕ ವಿತರಣಾ ಸಮಾರಂಭ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗಿದ್ದಲ್ಲಿ ಮುಂದಿನ ಆ ದಿನಗಳಲ್ಲಿ ಎಷ್ಟು ಜನ ಅಬುಬಕರ್ ಆಗುತ್ತಾರೆ ಅಂದರೆ, ಇವತ್ತಿನ ಈ ಅಬುಬಕರ್ರ ಪ್ರೇರಣೆ 29 ಮಂದಿ, ಒಬ್ಬೊಬ್ಬರು ಒಂದೊಂದು 10 ಮಂದಿಗೆ ಸಹಾಯ ಮಾಡಲಿಕ್ಕೆ ಹೊರಟರು ಕೂಡ 290 ಮಂದಿಗೆ ಸಹಾಯ ಆಗ್ತದೆ. ಇವತ್ತು ಅಬುಬಕರ್ ಅವರು 29 ಮಂದಿಗೆ ಕೊಟ್ಟಿರ್ಬೋದು ಅಥವಾ 30 ಮಂದಿಗೆ ಕೊಟ್ಟಿರ್ಬೋದು. ನೀವು ಒಬ್ಬರಿಗೆ 10 ಪುಸ್ತಕದಾಗೆ ಕೊಟ್ಟರು, 10 ಮಂದಿಗೆ ನೀವು ಹೆಲ್ಪ್ ಮಾಡಲಿಕ್ಕೆ ಹೋದರೂ ಕೂಡ ಅದು ಸಂಖ್ಯೆ ಎಷ್ಟಾಗ್ತದೆ ಅಂತೇಳಿ ನೋಡಿ. ಆದ್ದರಿಂದ ಇವತ್ತು ನೀವು ಈ ಪಡ್ಕೊಂಡ ಈ ಪುಸ್ತಕದ ಸಾಫಲ್ಯತೆ ಸಿಗಬೇಕಿದ್ರೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಸಂಪಾದನೆಯಲ್ಲಿ ಆ ಕಿಂಚಿತ್ ಸೇವೆಯನ್ನು ಸಮಾಜಕ್ಕಾಗಿ ಇಟ್ಟು ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಮನೋಭಾವವನ್ನು ನೀವು ಬೆಳೆಸಿಕೊಂಡು ಬಂದಲ್ಲಿ ಮಾತ್ರ ಅಬುಬಕರ್ ಅವರು ಕೊಟ್ಟದ್ದಕ್ಕೆ ಸಾರ್ಥಕತೆ ಬರ್ತದೆ ಅಂತೇಳಿ ಹೇಳಿರ್ತಾ ಎಲ್ಲ ಕೊಡುಗೈ ದಾನಿಗಳನ್ನು ಇಲ್ಲಿ ಅಭಿನಂದಿಸುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೇಳಿದ ಈ ಮಾತು ಏನಿದೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದೊಂದು ದಿನ ನೀವು ಕೂಡ ಈ ಸಮಾಜದಲ್ಲಿ ನಮ್ಮಂತೆಯೇ ವೇದಿಕೆಯ ಮೇಲೆ ಕುಳಿತುಕೊಂಡು ಇತರರು ಕೇಳುವಂತೆ ಮಾತುಗಳನ್ನು ಒಳ್ಳೆಯ ಉತ್ತಮ ಮಾತುಗಳನ್ನು ಆಡುವಂತಾಗಲಿ ಎಂದು ಆಶಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ 1-2 ಮಾತುಗಳನ್ನು ಮುಕ್ತಾಯಗೊಳಿಸ್ತಾ
1ನೇ ತರಗತಿಗೆ ದಾಖಲಾದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡುವ ಸಮವಸ್ತ್ರ ಪುಸ್ತಕ ಬ್ಯಾಗ್ ವಿತರಣಾ ಕಾರ್ಯಕ್ರಮದ ಕೊನೆಯ ಘಟ್ಟವಾದ ಧನ್ಯವಾದ ಕಾರ್ಯಕ್ರಮದಲ್ಲಿದ್ದೇವೆ. ಈ ಸಭೆಯ ಕೇಂದ್ರ ಬಿಂದುವಾಗಿರುವ ಅಧ್ಯಕ್ಷರಾದ ಈ ಸಂಸ್ಥೆಯ ಹಾಗೂ ನಮ್ಮೆಲ್ಲರ ಹಿತವನ್ನೇ ಬಯಸುವ ಪ್ರೀತಿಯ ಸಂಚಾಲಕರಾದ ಶ್ರೀ ಜಯರಾಮ್ ಆಳ್ವರಿಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಉದ್ಘಾಟಕರಾಗಿ ಡಾಕ್ಟರ್ ಪ್ರಶಾಂತ್ ಕುಮಾರ್, ಕ್ಷೇತ್ರ ಸಮನ್ವಯಾಧಿಕಾರಿ BRC ಮಂಗಳೂರು ದಕ್ಷಿಣ ವಲಯ, ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಸಾಂಗವಾಗಿ ನಡೆಯಬೇಕಾದ್ರೆ ಸಹಕರಿಸಿದ ನಮ್ಮ ಶಾಲಾ ಅಧ್ಯಾಪಕ ವೃಂದದವರಿಗೂ ಧನ್ಯವಾದವನ್ನು ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮವು